ಸುಟ್ಟ ಗಾಯದಿಂದ ಗಂಭೀರ ಸ್ಥಿತಿಯಲ್ಲಿದ್ದ ಯುವಕನನ್ನು ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲಪಾಡಿ ಅವರು ರಕ್ಷಿಸಿ ಅಜ್ಜಾರುಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿ ಮಾನವೀಯತೆ ಮೆರೆದ ಘಟನೆ ನಡೆದಿದೆ. ಗಾಯಾಳು ವ್ಯಕ್ತಿ ಪೆರಂಪಳ್ಳಿ ಸಮೀಪದ ನಿವಾಸಿ ಶ್ರೀಧರ್ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದೇನೆಂದು ತಿಳಿದು ಬಂದಿದ್ದು, ಒಂದು ವಾರದ ಹಿಂದೆ ಅಡುಗೆ ತಯಾರಿಸುವಾಗ ಅನ್ನದ ಬಿಸಿ ಗಂಜಿಯು ಈತನ ಮೈ ಮೇಲೆ ಬಿದ್ದು ದೇಹದ ಬಹುಭಾಗ ಸುಟ್ಟು ಗಾಯಗಳಾಗಿವೆ ಎಂದು ಗಾಯಾಳು ಹೇಳಿಕೊಂಡಿದ್ದಾನೆ. ಗಾಯಾಳು ಅಸಹಾಯಕನಾಗಿ ಚಿಕಿತ್ಸೆ ಪಡೆಯಲಾಗದೆ ಮನೆಯಲ್ಲಿಯೇ ದಿನಗಳ ಕಳೆಯುತ್ತಿದ್ದರಿಂದ ಸುಟ್ಟ ಗಾಯಗಳು ಉನ್ನಬ್ಧಗೊಂಡು ಆರೋಗ್ಯ ಸ್ಥಿತಿ ಗಂಭೀರಗೊಂಡು ಸನಿಹದಲ್ಲಿ ವಾಸನೆ ಬರಲಾರಂಭಿಸಿದ ವಿಷಯ ತಿಳಿದು ಸಮಾಜ ಸೇವಕ ವಿಶು ಶೆಟ್ಟಿ ಅವರು ತಕ್ಷಣ ತಮ್ಮ ವಾಹನದಲ್ಲಿ ಗಾಯಾಳುವನ್ನು ಸಾಗಿಸಿ ಆಸ್ಪತ್ರೆಗೆ ದಾಖಲುಪಡಿಸಿದ್ದಾರೆ. ಇನ್ನು ಯುವಕನ ಸಂಬಂಧಿಕರು ತುರ್ತಾಗಿ ಜಿಲ್ಲಾಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಟೆನ್ಷನ್ ಉಂಟಾ? పిరడు ముల్ప బలి ಹೊರಗೊಡಿಸಿ ಆಸ್ಪತ್ರೆ ಬರ್ಬಾರ ಅದೇ ವ್ಯವಸ್ಥೆ ಆಗ್ತಾನೆ ಆಸ್ಪತ್ರೆ ಡವೇ ರೆಸಿ ಆಗ್ತಾನೆ ತಿರುಗುಲ್ವರ ಎದುರುಗುಲ್ವರ ಕಾಸು ಹೊಡಿದೆ ಪೇಪರ್ ಸೀಟ್ ಉಂಟಕ್ಕ ಪೇಪರ್